ಅನಾವರಣ ಮಾಡುವುದರೊಂದಿಗೆ ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘದ 56ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ 20ರ ಸಂಭ್ರಮ 20 ಸಂಭ್ರಮ ಈ ಕುರಿತಾಗಿ 25/12/2024ರಂದು ಮಹಾಲಿಂಗೇಶ್ವರ ದೇವರ ನಗರಾಭಿವೃದ್ಧಿಯಲ್ಲಿ ಅತ್ಯಂತ ವಿಜೃಂಭಣೆಯನ್ನು ನಡೆಸಬೇಕು ಅನ್ನತಕ್ಕಂತಹ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಮಾಧ್ಯಮ ಮಿತ್ರರ ಹತ್ರ ಮಾತಾಡಿ ನಮ್ಮ ಮೂಲಕ ಆ ಒಂದು ಪ್ರಸ್ತಾಪ ಏನಿದೆಯೋ ಅದನ್ನು ನಾವು ಈ ಇಸಿಯೊಂದು ಉದಯವಾದಂತಹ ಆಂಜನೇಯ ಯಕ್ಷಗಾನ ಸಂಘ ಬೆಳೀತಾ 2024 56ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಬೇಕಾಗಿದೆ. ಇದು ತುಂಬ ಸಂತೋಷವಾಗಿದೆ. ಪ್ರತಿ ತಿಂಗಳು 4 ತರಗತಿಗಳನ್ನು ಹಾಗೆ ನಮ್ಮ ಸಂಘದ ಬಗ್ಗೆ ಅಭಿಮಾನಿಗಳು ಬೇರೆ ಬೇರೆ ಊರುಗಳಲ್ಲಿ ಕಾರ್ಯವನ್ನು ನಡೆಸಿಕೊಡುವುದರಿಂದಾಗಿ ಅತ್ಯಂತ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಯಕ್ಷಗಾನ ಸಂಘ ಎಂಬಂತಹ ಸಂಖ್ಯೆ ಹಾಗೆ 20ರ ಸಂಭ್ರಮ ಎಂಬುದಾಗಿ ನಾವು ನನ್ನ ರಚನೆಗೊಳಿಸಿದ್ದೇವೆ. ಈ 20ರ ಸಂಭ್ರಮದ ಪೂರ್ವಭಾವಿಯಾಗಿ 20 ಕಡೆಯಲ್ಲಿ ನಾವು ತಾಳಮದ್ದಳೆಗಳನ್ನು ಮಾಡಿದ್ದೇವೆ. 20ಗೆ ಆ ಶಬ್ದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಊರಲ್ಲಿ 20 ತಾಳಮದ್ದಳೆಗಳನ್ನು ನಡೆಸಿ ಮೊನ್ನೆ ತನಕ ಸಂಪನ್ನಗೊಂಡಿದೆ. ಹಾಗೆ 56ರ ಸಂಭ್ರಮದಲ್ಲಿ ನಮ್ಮ ತಾಳಮದ್ದಳೆಗಳು ಬಹಳಷ್ಟು ಆಗ್ತಾ ಇದೆ. ಅದರ ಬಗ್ಗೆ ನಾವೇನು ಹೇಳುವಾಗಿದೆ ಪತ್ರಿಕಾ ಮಾಧ್ಯಮದಲ್ಲಿ ಪದೇ ನಮ್ಮ ಸಂಘದ ಬಗ್ಗೆ ಬರ್ತಾ ಇದೆ. ಈ ವರ್ಷ 56ನೇ ಸಂಭ್ರಮ ಈ 20 ಸಂಭ್ರಮವನ್ನು ನಾವು ಆಚರಿಸತಕ್ಕಂಥ ತೀರ್ಮಾನವಾಗಿ ಈಗ ನಟರಾಜ ವೇದಿಕೆಯಲ್ಲಿ ನಾವು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭಿಸ್ತೇವೆ. ಸುಮಾರು ರಾತ್ರಿ 9 ಗಂಟೆವರೆಗೆ ದಿನ ಪೂರ್ತಿ ಆ ಒಂದು ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯುತ್ತಿದೆ. ಅದು ಪೂರ್ವಾಹ್ನ ಗಂಟೆ 9:30ಕ್ಕೆ ಯಕ್ಷ ತಾಪಸ್ಯ ಸಂವಾದ ಹೊಸ ಕಲ್ಪನೆ ನಮ್ಮದು ಇಷ್ಟೊಂದು ಆಗಲಿಲ್ಲ. ಋಷಿ ಮತ್ತು ಋಷಿ ಹೇಳಿಲ್ಲ ತಾಪಸ್ಸಿಗಳು ತಪಸ್ಸನ್ನೇ ಆಚರಣೆರ್ತಕ್ಕಂಥವರ ಮಿಸಸ್ಗಳು ತಾಪಸ್ಸಿಯರು ಉದಾಹರಣೆಗೆ ಜಮದಗಿರಿ ರೇಣುಕೆ ಹೀಗೆ ಕೃಷ್ಣ ಗಾಂಧಿಪಿನಿ ಮತ್ತು ಕಬೋಧಿನಿ ಅವರಲ್ಲಿ ಬೇರೆ ಬೇರೆ ಆ ಒಂದು ಸನ್ಯಾಸಿ ಅಥವಾ ಯತಿಯ ಪಡೆದ ತಾಪಸ್ಸಿಯರು ಅಂತಕ್ಕಂಥ ವಿಚಾರಗಳು ಹೊಸ ಕಲ್ಪನೆಗಳು ರೇಣುಕೆ ಜಮದಗಿರಿ ಮತ್ತು ಐಕಸ ಅದೊಂದು ವಿಶ್ವಾಸು ಹೀಗೆ ಬೇರೆ ಬೇರೆ ರೀತಿಯ 5 ಪಾತ್ರಗಳನ್ನು ಇಟ್ಟುಕೊಂಡಿದೆ. 10 ಜನರಿಗೆ ಅವಕಾಶ ಅದು ಯುಗಲ ಸಂವಾದ ಹಾಗೆ 10 ಜನ ಮಹಿಳೆಯರಿಗೆ ಅದರಲ್ಲಿ ಪಾತ್ರವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಹೊಸ ಕಲ್ಪನೆ ಯಕ್ಷ ತಾಪಸ್ಯ ಎಂಬುದಾಗಿ. ಅದರಲ್ಲಿ ಶ್ರೀಗಳಾದ ಯಶವಂತ ನೆಲ್ಲಂಬಟ್ ಮೊಟ್ಟೆಮೂಲೆ ಜಯಪ್ರಕಾಶ್ ನಾಗ್ಪುರ್ ಸತೀಶ್ ಶಿರ್ವೆ ಕುಸುಮಾಕರಾಚಾರ್ಯ ಅಲಂಗಾರು ಆನಂದ ಅವರು ನಿತೀಶ್ ಕಂಡವರು ಭಾಗವತರಾಗಿ ಕಲಿತಾರೆ. ಚೆನ್ನಮದ್ದಳೆಯಲ್ಲಿ ಮಧ್ಯಾಹ್ನ ಶಂಕರನಾಗಿ ಜಯರಾಮ್ ಭಟ್ರು ಮುರಳೀಧರ ಕಲ್ವರಾಯರು ನೀರುವಂತ ಶ್ರೀಪತ್ ಭಟ್ರು ಉಪ್ಪಿನಗರಿ ಅಚ್ಯುತಪಾನರಾಯ ಮಾಸ್ಟರ್ ಪರೀಕ್ಷಿತ್ ಅಂದ್ರಟ್ಟ ಚೆನ್ನಮದ್ದಳೆಯಲ್ಲಿ ಸಾಕಷ್ಟು ಮಹಿಳೆಯರಲ್ಲಿ ಶ್ರೀಮತಿ ನಿರ್ಮಲತಾಗಿ ನಾವು ಗಾಯತ್ರಿ ಕೃಷ್ಣಮೂರ್ತಿ ಅವಿನಾಕ್ಷಿ ದೇವಿ ಶಾರದಾ ಭಾರತೀಯ ಚರ್ಕ ಭಾರತೀ ಜಯರಾಮ್ ಅನುರಾಜಿ ಭಟ್ ಹರಿಗುತ್ತಲೆ ಹೀಗೆ ಮಹಿಳೆಯರಲ್ಲಿ ಪಾತ್ರ ತಾಯಿಗಳಾಗಿ ಕೆಲಸ ಮಾಡಿದ್ದಾರೆ. ಇದನ್ನು ಈ ಒಂದು ಕಾರ್ಯಕ್ರಮವನ್ನು ಎಸ್ ಒಪ್ಪಂಡ ನಮ್ಮೊಟ್ಟಿಗೆ ಇದ್ದವರು ಒಳ್ಳಿಂಬಳ ಪ್ರಶಸ್ತಿಯಿಂದ ಒಂದು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ನಮ್ಮೊಂದಿಗೆ ಇಲ್ಲ, ಕೀರ್ತಿಶೇಷರಾಗಿದ್ದಾರೆ. ಅವರ ನೆನಪಿಗೆ ಇದಕ್ಕೆ ಸ್ಪಾನ್ಸರ್ ಆಗಿ ನಮ್ಮ ಶಿಕ್ಷಕರ ಮಕ್ಕಳು ದಿವಂಗತ ಎಸ್ ಒಪ್ಪಂಡ ಮರಣಾಂತ ಅದು ಮಕ್ಕಳು ಬಳಿಕ ಅಪರಾಧ ಭೀಷ್ಮ ಸೇನಾಧಿಪತ್ಯ ಕರ್ಮಬಂಧ ಇದು ಹಿರಿಯ ಕಲಾವಿದರು ಜಿಲ್ಲಾ ಪ್ರಸಿದ್ಧ ಕಲಾವಿದರ ಕುರಿಕೆಯಿಂದ ಆಗಿರ್ತಕ್ಕಂತಹ ತಾಳಮದ್ದಳೆ. ಅದರಲ್ಲಿ ಶ್ರೀಮತಿ ಭವಿಷ್ಯ ಕುಟುಂಬ ಚೆನ್ನಮದ್ದಳೆಯಲ್ಲಿ ಮಧ್ಯಾಹ್ನ ಶಂಕರನಾಗಿಲ್ಲ ಮುರಳೀಧರ ಕಲ್ವರಾಯ ಸಹಕರಿಸ್ತಾರೆ. ಅರ್ಥಧಾರಿಗಳಾಗಿ ಶ್ರೀಗಳಾದ ಪ್ರಭಾಕರ ಜೋಶಿ, ಶಂಭು ಶರ್ಮಾ, ಜಯಪ್ರಕಾಶ್ ಶೆರ್ಮುದೆ, ಪವನ್ ಕೆರೆ ಉಡುಪಿ, ಅಕಲಂಜ ಶಾಂಬರ್, ಗುಂಜಲಿ ಈಶ್ವರ ಭಟ್, ದಿವಾಕರಾಚಾರ್ಯ, ಜೇನುಗಟ್ಟೆ, ಗುಡ್ಡಬೊಬ್ಬಲಿ ಇವರು ಕಲಾವಿದರಾಗಿ ಅದರೊಂದಿಗೆ ಪಾತ್ರಧಾರಿಗಳಾಗಿ ಕೆಲಸ ಮಾಡ್ತಾರೆ. ಇದನ್ನು ಜಯರಾಜರು ಕೀರ್ತಿಶೇಷರಾಗಿದ್ದಾರೆ. ಅವರ ಜನ್ಮ ಶತಾಬ್ದಿ ಹೇಳಿಕೊಂಡು ಮೊನ್ನೆ ಉದ್ಘಾಟನೆ ಆಯಿತು. ಅದರ ನಂತರ 1 ವರ್ಷದ ಕಾಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ ಎಂಬುದರ ಒಂದು ಪ್ರೀತಿಯ ನಿರ್ಧಾರ. ಅದಕ್ಕೆ ನಾವು ಕೇಳಿಕೊಂಡಾಗ ಈ ತಾಳಮದ್ದಳೆಯನ್ನು ನನ್ನ ಲೆಕ್ಕದಲ್ಲಿ ಮಾಡುವ ಅಪ್ಪನ ಹೆಸರನ್ನಾಗಿ ಮಾಡೋಣ. ಹಾಗೆ ಅದೊಂದು ಪ್ರಾಯೋಜಕರಾಗಿ ದಿವಂಗತ ಜೀವನಾಚಾರ್ಯ ಕುರಿತಾಗಿ ಅವರ ಮಕ್ಕಳು ಬಲರಾಮಾಚಾರ್ಯ ಈ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಆಗುವ ಪ್ರಾಯೋಜಕರಾಗಿ ಸಹಕರಿಸ್ತಾರೆ. ಇನ್ನು ಮುಖ್ಯವಾದದ್ದು ನಮ್ಮ ಪ್ರಶಸ್ತಿ ಪ್ರದಾನಗಳು ಬರ್ತಕ್ಕಂಥ ಶ್ರೀ ಆಂಜನೇಯ 56 ಅಂತಂದಾಗ ವರ್ಷಂಬದಿ ನಾವು ಯಕ್ಷಾಂಜನೇಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. 10,000 ರೂಪಾಯಿ ಅವರ ನಗದು ಆ ವಿಶೇಷತೆಯನ್ನು ನಾವು ಕೊಡ್ತಕ್ಕಂಥದ್ದು ನಮ್ಮ ಈ ಸಾರಿ ನಾವು ಭುಜಬಲಿ ಧರ್ಮಸ್ಥಳ ಇವರು ಕ್ಯಾಶೆಟ್ನ ಭೀಷ್ಮ ಮೊದಲ ದೊಡ್ಡ ಪ್ರಖ್ಯಾತವಾಗಿ ಯಕ್ಷಗಾನ ಬಂದಿದೆ.
ಆ 1 ಗಂಟೆ ಕಾಲ ಬಂದ ಕ್ಯಾಸೆಟ್. ಈಗ ಟೇಪ್ ರೆಕಾರ್ಡ್ ಇಲ್ಲ, ಆ ಕ್ಯಾಸೆಟ್ ಸಿಸ್ಟಮ್ ಕೂಡ ಹೋಗಿದೆ. ಆದರೆ ಅದರ ಫೌಂಡರ್ ಆಗಿ ಕೆಲಸ ಮಾಡಿದವರು, ಅದರ ಭೀಷ್ಮನಾಗಿ ಇವತ್ತಿಗೆ ನಮ್ಮೊಟ್ಟಿಗೆ ಇರುವವರು ಶ್ರೀಯುತ ಭುಜಬಲಿ ಧರ್ಮಸ್ಥಳ. ಇವರು ವಿಶ್ರಾಂತ ಅಂತ ಹೇಳ್ತಾರೆ. ಖಜಾನ ಮುತ್ಸದ್ದಿ ಧರ್ಮಸ್ಥಳ ಹೇಗಿದೆ ಅಲ್ಲ, ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಖಜಾನೆ ಮುತ್ಸದ್ದಿ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಈಗ ವಿಶ್ರಾಂತ ಜೀವನ ಮಾಡ್ತಾ ಇದ್ದಾರೆ ಭುಜಬಲಿ ಧರ್ಮಸ್ಥಳ. ಇವರಿಗೆ ಯಕ್ಷಗಾನ ಜೋಶಿ. ಬಳಿಕ ಮಹಿಳಾ ಸಂಘಕ್ಕೆ 20 ವರ್ಷ ಆದ ಕಾರಣಕ್ಕಾಗಿ ಆ ವಿಂಶತಿಯ ಒಂದು ಗೌರವವನ್ನು ಮಹಿಳಾ ಭಾಗವತರಲ್ಲಿ ಈಗ ಇರತಕ್ಕಂಥವರು ಭವ್ಯಶ್ರೀ ಕುಲಕುಂದ. ಅವರು ನಮ್ಮ ವಸತಿ ಗ್ರಂಥದ ಹರೀಶ್ ಕುಲಕುಂದ ಅವರ ಮಿಸೆಸ್ ಈ ಭವ್ಯಶ್ರೀ ಕುಲಕುಂದ. ಅಲ್ಲದೆ ಮಹಿಳಾ ತಂಡಕ್ಕೆ ಕಾಯಂ ಬರತಕ್ಕಂಥ ಭಾಗ ಮೊದಲು ಲೀಲಾವತಿ ಬೈಪಾಟ್ ನೆನಪಿಸಬೇಕು. ನಾವು ಮಹಿಳಾ ಯಕ್ಷಗಾನ ಸಂಘ ಪ್ರಾರಂಭವಾಗಿ 1 ರಿಂದ 10 ವರ್ಷದವರೆಗೆ ನಮ್ಮ ಲೀಲಾವತಿ ಬೈಪಾಟ್ ನಮ್ಮೊಟ್ಟಿಗೆ ಇದ್ದರು. ಮೊನ್ನೆ ನಮಗೆ ಶುಭ ಹಾರೈಸಿಕೊಂಡಿದ್ದರು. ಅವರ ರಾಜ್ಯ ಪ್ರಶಸ್ತಿ ಬಂತು. ಅವರ ಸಂಘದ ಸನ್ಮಾನವನ್ನು ಮನೆಗೆ ಹೋಗಿ ಮಾಡಿದ್ದಾರೆ ತಲಕಾರ್ಯದಲ್ಲಿ. ನಮ್ಮೊಂದಿಗೆ ಇಲ್ಲ, ಅವರ ನೆನಪಿಸುವುದು ನನ್ನ ಕರ್ತವ್ಯ. ಅದು ಈಗ ನಮ್ಮ ಪ್ರೀತಿಯ ಭವ್ಯ ಶ್ರೀ ಕುಲಕುಂದ ಅದೇ ಕೆಲಸವನ್ನ ಅದೇ ಪರಂಪರೆ ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ವಿಷಯದಲ್ಲಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಇದರಲ್ಲಿ ನಮಗೆ ವೇದಮೂರ್ತಿ ಹರಿನಾರಾಯಣಾಶ್ರಮದವರು ಸಭೆಗೆ ಬಂದು ಆಶೀರ್ವಚನವನ್ನು ಮಾಡ್ತಾರೆ. ಅಧ್ಯಕ್ಷತೆಯನ್ನು ರೊಟೇರಿ ಬಾಲರಾಮಾಚಾರ್ಯ ಬಣ್ಣೋತ್ತರಿ ಗೊತ್ತೂರು, ಮುಖ್ಯ ಅತಿಥಿಗಳಾಗಿ ನವೀನ್ ಕುಮಾರ್ ಭಂಡಾರಿ ಹೆಚ್ಚೆ, ಆಡಳಿತಾಧಿಕಾರಿ ಶ್ರೀ ಮಾಲಿಕೇಶ್ವರ ದೇವಸ್ಥಾನ ಕೊತ್ತೂರು. ಹಾಗೆ ಅಭಿನಂದನ ನುಡಿ ದಿವಾಕರಾಚಾರ್ಯ ಗಿರಿಗಟ್ಟೆ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಶ್ರೀಮತಿ ಮಧುರಾಜಿ ಭಟ್, ಉಪನ್ಯಾಸರು ವಿವೇಕಾನಂದ ಗೊತ್ತೂರು. ಯಕ್ಷಗಾನ ಪ್ರಸಿದ್ಧ ಪ್ರಧಾನ ಭುಜಬಲಿ ಧರ್ಮಸ್ಥಳ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ 20 ಗೌರವವನ್ನು ಭವ್ಯಶ್ರೀ ಕುಲಕುಂದಕ್ಕೆ ನಾವು ನೀಡಲಿದ್ದೇವೆ. ಇದಕ್ಕೆ ಇಲ್ಲೊಂದು ನಿಮಗೆ ಕಾಣಬಹುದು. ಬೆಂಗಳೂರಿನ ಆತ್ಮಾಲಯ ಕಲೆ ಮತ್ತು ಸಂಸ್ಕೃತಿ ಅಕಾಡೆಮಿ ಬೆಂಗಳೂರು ಹಿಂದಿನ ಬೇಜತ್ಕಾಂತೆ ಇವರು ಡಾಕ್ಟರ್ ಪದ್ಮಜಾ ಸುರೇಶ್ ಎಂಬುವರು ಅದರ ಖ್ಯಾತಿ. ನಿಮಗೆ ತಿಳಿದಿರ್ಬೋದು, ಕಳೆದ 5 ವರ್ಷದಿಂದ ನಿರಂತರವಾಗಿ ಪುತ್ತೂರಿನ ಕಲಾವಿದರಿಗೆ ಈ ಪದ್ಮಜಾ ಸುರೇಶನ ಪರಿಚಯ ನನಗಿದ್ದ ಕಾರಣ ಆ ಮೂಲಕವಾಗಿ 5 ವರ್ಷಗಳಿಂದ ಪುತ್ತೂರಿಗೆ ಪ್ರಶಸ್ತಿ ಬರ್ತಾ ಇದೆ. ಯಾವುದು? ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್, ಶ್ರೀಮತಿ ಶಾಂತ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್ ಎಂಬತಕ್ಕಂಥದ್ದು ಯಕ್ಷಗಾನ ಸಂಬಂಧಪಟ್ಟಂಥ ಒಂದು ಪ್ರಶಸ್ತಿ. ಮೊದಲು ಅದನ್ನು ಈ ವರ್ಷ ತಮಿಳುನಾಡಿಗೆ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿ ಉಳಿಸಿಕೊಂಡಿದ್ದಾರೆ. ಯಕ್ಷಗಾನ ಸಂಬಂಧಪಟ್ಟ ತಮಿಳುನಾಡಲ್ಲಿ ಬೇಕಾದ್ರೆ ಕರ್ನಾಟಕದಲ್ಲಿ ಇರಬೇಕು ಕಾರಣ. ಆಗ ನನಗೆ ಕೇಳಿದ್ರು, ಈ ಪ್ರಶಸ್ತಿಯನ್ನು ಬಾರಿ ನಿಮಗೆ ಮುಂದುವರಿಸಬಹುದಾ ಅಂತ. ಆಗ ಆಂಜನೇಯ ಯಕ್ಷಗಾನ ಸಂಘದ ಪ್ರತಿಯೊಂದು ಮಾಡ್ಬೋದೇ ಇಲ್ಲ, ಬೇರೆಯವರ ಕಾರ್ಯಕ್ರಮ ಮಾಡುವಾಗ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಯಾವ ರೀತಿ BS ಓಪನ್ ಬಳ್ಳಿಮರ ಪ್ರಶಸ್ತಿ ಇತ್ತು, ಅದಕ್ಕೆ ಮತ್ತೊಂದು ಸೇರ್ಪಡೆ ಆಗ್ತಾ ಉಂಟು ಹೇಳಿ ಸಂತೋಷ ಆಗ್ತದೆ. ಈ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅಂತ ನಮ್ಮ ರಘುರಾಮ ಬಿಡೋದು ಚಾಟ ಬೆಂಗಳೂರು ಭಾಗವತರು ಯಕ್ಷಗಾನ ನಮ್ಮ ಧರ್ಮಸ್ಥಳ ಮೇಳದಲ್ಲಿ ಹಲವು ವರ್ಷಗಳ ಕಾಲ ಭಾಗವತಿ ಮಾಡಿಕೊಳ್ಳಿ ವಿಶ್ರಾಂತ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರೇ ಈ ಪ್ರಶಸ್ತಿಯನ್ನು ಕೊಡೋಣ ತೀರ್ಮಾನ ಮಾಡಿ ಮೊದಲು ಫಸ್ಟಿಗೆ ನಾನು ಪೆರೋಡಿ ನ್ಯಾಯಪಟ್ಟಿಗಾಗಿ ಪೆರೋಡಿ, ಅದನಂತರ ಕುದುಮ ವೆಂಕಟರಮಣ ಗಣಕೇಶರಿ ಇದರ ಅವರಿಗಾಗಿದೆ. ನಂತರ ನಮ್ಮ ಪೂಕರ ಲಕ್ಷ್ಮೀ ನ್ಯಾಯಪಟ್ಟಿಗಾಗಿ, ಮತ್ತೆ ಅವರ ಕುಂಬ್ಳೆ ಶ್ರೀಧರಿಗಾಗಿ, ಕಳೆದ ವರ್ಷ ದಾಸಪ್ಪ ದಯವಿಟಿಯಾಗಿ. ಈ 5 ಪ್ರಶಸ್ತಿ ಅಂದರೆ 30,000 ರೂಪಾಯಿ ಪ್ರಶಸ್ತಿ, 25,000 ಚೆಕ್, 5,000 ಬೆಂಗಳೂರಿಗೆ ಹೋಗಿ ಬರೋ ಖರ್ಚು 30,000 ರೂಪಾಯಿ ಅವರಿಗೆ ಕೊಡಬಾರದಂತ ದೊಡ್ಡ ಮಟ್ಟದ ಒಂದು ಪ್ರಶಸ್ತಿ ಶ್ರೀಮತಿ ಶಾಂತ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್. ಅದನ್ನು ನಾವು ಬೆಳಿಗ್ಗೆ ಇದು ಮಾಡಿದ್ದೇವೆ. ಇದಕ್ಕೆ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿ ಶ್ರೀ ಗುರುದೇವ ಒಡೆಯೂರು ಬಂದು ಆ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಾಗೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು, ಇವರು ಈ ಜಸ್ಟಿಸ್ ನಮ್ಮ ಜಗನ್ನಾಥ್ ಶೆಟ್ಟಿ ಅವರ ಪರಿಚಯದರು. ಈ ಪುತ್ತೂರಿನವರಂತೆ ಕೆದಂಬಾಡಿಯವರನ್ನು ಮತ್ತೆ ಗೊತ್ತಾಗ್ತದೆ. ಆಗಿರೋ ಅವರ ಪರಿಚಯ ಶಕುಂತಲಿಗೆ ಮಾತ್ರ. ಅವರನ್ನು ಅಲ್ಲಿ ಅಭ್ಯಾಗದಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ಈ ಬಳ್ಳರ ಬಗ್ಗೆ ಮಾತಾಡಲಿಕ್ಕೆ 4 ಕಲಾವಿದ ಲೇಖಕರು ಗೊತ್ತಿರ್ಬೋದು, ಅವರನ್ನು ನಿರ್ವಹಿಸಲಿದ್ದಾರೆ. ಉಪಸ್ಥಿತಿಯಾಗಿ ಶ್ರೀಮತಿ ರೇಖಾ ರೈ ನಿವೃತ್ತ ಉಪನ್ಯಾಸಕಿ ಬೆಂಗಳೂರು, ಇವರು ಜಗನ್ನಾಥ್ ಶೆಟ್ಟಿ ಸೊಸೆ. ಶಾಂತ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಏನಿದೆ ಅವರ ಸೊಸೆ ಈ ಶ್ರೀಮತಿ ರೇಖಾ ರೈ. ಇವರು ಚೆಕ್ ಕೊಡುವುದು, ಇವರು ಸ್ಪಾನ್ಸರ್ ಮಾಡ್ತಾರೆ, ಇವರು ಪ್ರಶಂಸನೆ ಬರ್ತಕ್ಕಂಥ, ಇವರು ಗೆಸ್ಟ್ ಆಗಿ ನಮಗೆ ಸೇರಿಕೊಂಡಿದ್ದಾರೆ. ಡಾಕ್ಟರ್ ಪದ್ಮಜ ಸುರೇಶ್ ಅವರು ಆಗಲಿಲ್ಲ ಅಂದು ನಮ್ಮನ್ನು ಇದ್ದೇ ಅವರು ತಿಳಿಸಿದ್ದಾರೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ ಆತ್ಮಾಲಯ ಕಲೆ ಮತ್ತು ಸಂಸ್ಕೃತಿ ಅಕಾಡೆಮಿ ಬೆಂಗಳೂರು ವತಿಯಿಂದ ಆಗತಕ್ಕಂಥ ಪ್ರಶಸ್ತಿ ಪ್ರದಾನ ಅಂತ ಕಾರಣದಲ್ಲಿ ಮುಂದುವರಿಯಲ್ಪಡ್ತದೆ. ಅಂದರೆ 9 ಗಂಟೆವರೆಗೆ ನಿರಂತರವಾಗಿ
ಆಂಜನೇಯ ಯಕ್ಷಗಾನ ಸಂಘದ 56ರ ಸಂಭ್ರಮ ಮತ್ತು ಮಹಿಳಾ ಯಕ್ಷಗಾನ ನಿಮಿಷದ ಸಂಭ್ರಮ ನಡೆದುಕೊಳ್ಳುವುದರಿಗೆ ತುಂಬ ಸಂತೋಷ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.